ಸ್ನೇಹಿತರೆ ನಮಸ್ಕಾರ. ಇಂದು ನಾವು ಚರ್ಚೆ ಮಾಡುವ ವಿಷಯ, ಭಾರತಕ್ಕೆ ಏನಾದರೊಂದು ಯುದ್ಧದ ಭೀತಿ ಉಂಟಾದರೆ ಭಾರತದೊಂದಿಗೆ ಕೈ ಜೋಡಿಸುವಂತಹ ಕೆಲವೊಂದು ದೇಶದ ಕುರಿತು ಈ ವಿಡಿಯೋದಲ್ಲಿ ನೋಡೋಣ. ಅದಕ್ಕಿಂತ ಮೊದಲು ನಮ್ಮ ಮುಂದಿನ ವಿಡಿಯೋ ನೋಡಲು ಮೇಲೆ ಕಾಣುವ ಸಬ್ಸ್ಕ್ರೈಬ್ ಬಟನ್ ಅನ್ನ ಪ್ರೆಸ್ ಮಾಡಿ. ಸ್ನೇಹಿತರೆ, ಭಾರತ ಪ್ರಪಂಚದಲ್ಲಿಯೇ ಸೈನ್ಯ ಬಲದಲ್ಲಿ 4ನೇ ಸ್ಥಾನದಲ್ಲಿದೆ. ಮೊದಲನೇ ಸ್ಥಾನ ಅಮೆರಿಕ, 2ನೇ ಸ್ಥಾನ ರಷ್ಯಾ, 3ನೇ ಸ್ಥಾನ ಚೈನಾ, 4ನೇ ಸ್ಥಾನ ನಮ್ಮ ಭಾರತದ ಗಡಿ ಪ್ರದೇಶದಲ್ಲಿ ತುಂಬಾನೇ ಸಂಕಷ್ಟಕ್ಕೆ ಸಿಲುಕಿದೆ. ಒಂದು ಕಡೆ ಕಾಶ್ಮೀರದ ವಿಷಯದಲ್ಲಿ ಪಾಕಿಸ್ತಾನ, ಮತ್ತೊಂದು ಕಡೆ ಚೈನಾ. ಭಾರತ ಇವೆಲ್ಲವನ್ನು ಮೆಟ್ಟಿ ನಿಲ್ಲುವಂತಹ ಶಕ್ತಿ ಹೊಂದಿದೆ. ಆದರೆ ಭಾರತಕ್ಕೆ ಇತರ ಯಾವುದಾದರೊಂದು ದೇಶದೊಂದಿಗೆ ಯುದ್ಧ ಮಾಡುವ ಪರಿಸ್ಥಿತಿ ಬಂದರೆ ಭಾರತದೊಂದಿಗೆ ಕೈ ಜೋಡಿಸುವ ದೇಶ ಇರಾನ್ ಅನ್ನು ನಾವು ಎಂದೆಂದೂ ನಂಬಬಹುದಾದ ಒಂದು ದೇಶ. ಇರಾನ್ ಮತ್ತು ಭಾರತದ ಮಧ್ಯೆ ಇರುವ ಸಹಕಾರ 100 ವರ್ಷಗಳ ಕಾಲದ ಬಂಧವಿದೆ ಮತ್ತು ಭಾರತಕ್ಕೆ ಪೆಟ್ರೋಲ್ ರವಾನೆ ಮಾಡುವಂತಹ ದೇಶ ಕೂಡ ಇರಾನ್ ಆಗಿದೆ. ಇರಾನ್ ಒಂದು ಮುಸ್ಲಿಂ ದೇಶ ಆದರೂ ಪಾಕಿಸ್ತಾನದಂತಹ ಇತರ ಯಾವ ಇಸ್ಲಾಂ ದೇಶದೊಂದಿಗೆ ಭಾರತ ಯುದ್ಧ ಮಾಡುವುದಾದರೆ ಇರಾನ್ ಭಾರತಕ್ಕೇನೆ ಸಪೋರ್ಟ್ ಮಾಡುತ್ತೆ. ಯಾಕೆಂದರೆ ಭಾರತದೊಂದಿಗೆ ಅಷ್ಟೊಂದು ಸೌಹಾರ್ದ ಇರಾನ್ಗೆ ಇದೆ. ಫಿಲಿಪಿನ್ ಏಷ್ಯಾದ ಒಂದು ಪ್ರಮುಖ ದ್ವೀಪ. ಇಲ್ಲಿ 83% ಕ್ರಿಸ್ತನ್ನರು ಜೀವಿಸುವುದಾದರೂ ಬುದ್ಧರು, ಹಿಂದೂಗಳು, ಮುಸಲ್ಮಾನರು ಇಲ್ಲಿ ಜೀವನ ಮಾಡ್ತಾ ಇದ್ದಾರೆ. ಈ ದೇಶ ಯಾವುದೇ ಒಂದು ಪರಿಸ್ಥಿತಿ ಭಾರತಕ್ಕೆ ಬಂದರೆ ಭಾರತದೊಂದಿಗೆ ಸಹಕಾರ ಮಾಡುವಂತಹ ಒಂದು ಪ್ರಮುಖ ದೇಶವಾಗಿದೆ ಫಿಲಿಪಿನ್. ಇಂಡೋನೇಷ್ಯಾ ಏಷ್ಯಾದಲ್ಲಿರುವ ಒಂದು ಪ್ರಮುಖ ರಾಷ್ಟ್ರ. ಪ್ರಪಂಚದಲ್ಲಿಯೇ ಅತಿ ಹೆಚ್ಚು ಮುಸ್ಲಿಮರು ಹೊಂದಿರುವಂತಹ ಒಂದು ದೇಶವಾಗಿದೆ ಇಂಡೋನೇಷ್ಯಾದ ಪ್ರಧಾನಿಗೂ ಭಾರತದ ಪ್ರಧಾನಿಗೂ ಅಂತರಾಳದ ಬಂಧವಿದೆ. ಇಂಡೋನೇಷ್ಯಾವನ್ನು ಭಾರತದ ಬಲಗೈ ಎಂದೇ ಹೇಳಿದರೂ ತಪ್ಪಾಗಲ್ಲ. ಯಾಕೆಂದರೆ ಅಷ್ಟೊಂದು ಸಹಕಾರ ಭಾರತದೊಂದಿಗೆ ಅವರಿಗಿದೆ. ಇನ್ನು ಟೈಮ್ಸ್ ಆಫ್ ಇಂಡಿಯಾ ರಿಪೋರ್ಟ್ ಮಾಡಿದಾಗೆ ಇಂಡೋನೇಷ್ಯಾದ ಪ್ರಧಾನಿಯ ಗ್ರ್ಯಾಂಡ್ ಸನ್ಗೆ ಮೋದಿ ಎಂದು ಹೆಸರಿಟ್ಟಿದ್ದಾರೆ. ಇದಕ್ಕೆ ಕಾರಣ ಪ್ರಧಾನಿ ಮೋದಿಗೂ ಮತ್ತು ಇಂಡೋನೇಷ್ಯಾದ ಪ್ರಧಾನಿಗೂ ಇರುವ ಸ್ನೇಹದ ಸಂಕೇತ. ಬ್ರಿಟನ್ ಒಂದು ಕಾಲದಲ್ಲಿ ಬ್ರಿಟನ್ನರು ಭಾರತದಲ್ಲಿ ಆಧಿಪತ್ಯ ಸ್ಥಾಪಿಸಿದಂತಹ ಒಂದು ಕಾಲ ನಮಗೆಲ್ಲರಿಗೂ ಕೂಡ ಗೊತ್ತೇ ಇದೆ. ನಾವು ಇತಿಹಾಸದಲ್ಲೇ ಕಲಿತಿದ್ದೇವೆ. ಆದರೆ ಸೈನ್ಯ ರಂಗದಲ್ಲಿ ಬ್ರಿಟನ್ಗಿಂತಲೂ ಭಾರತ ತುಂಬಾನೇ ಮುಂದಿದೆ. ಅಂದಿನ ಬ್ರಿಟಿಷರೇ ಬೇರೆ, ಇಂದಿನ ಬ್ರಿಟಿಷರೇ ಬೇರೆ. ಇಂದಿನ ಬ್ರಿಟಿಷರಿಗೂ ಮತ್ತು ಭಾರತೀಯರಿಗೆ ತುಂಬಾನೇ ಸೌಹಾರ್ದ ಇದೆ. ಭಾರತದೊಂದಿಗೆ ಎಂದಿಗೂ ಕೂಡ ಕೈ ಜೋಡಿಸುವಂತಹ ಮನೋಭಾವ ಇಂದಿನ ಬ್ರಿಟನ್ನರಿಗೆ ಇದೆ. ಭಾರತಕ್ಕೆ ಏನಾದರೊಂದು ಪರಿಸ್ಥಿತಿ ಎದುರಾದರೆ, ಯುದ್ಧದಂತಹ ಪರಿಸ್ಥಿತಿ ಎದುರಾದರೆ ಭಾರತದೊಂದಿಗೆ ಕೈ ಜೋಡಿಸಲು ಬ್ರಿಟನ್ನರು ತಯಾರಿದ್ದಾರೆ. ವಿಯೆಟ್ನಾಂ ಕೂಡ ಚೈನಾ ತೊಂದರೆ ಕೊಡ್ತಾ ಇರುವಂತಹ ಮತ್ತೊಂದು ದೇಶ. ಭಾರತದೊಂದಿಗೆ ಕೈ ಜೋಡಿಸಿದರೆ ಮಾತ್ರ ವಿಯೆಟ್ನಾಂಗೆ ಚೈನಾದ ಮೇಲೆ ದಾಳಿ ಮಾಡಲು ಸಾಧ್ಯ. ಆದ್ದರಿಂದ ವಿಯೆಟ್ನಾಂ ಭಾರತದೊಂದಿಗೆ ಕೈ ಜೋಡಿಸ್ತಾ ಇದೆ. ಭಾರತಕ್ಕೆ ಏನಾದರೊಂದು ತೊಂದರೆ ಎದುರಿಸುವುದಾದರೆ ಭಾರತದೊಂದಿಗೆ ಕೈ ಜೋಡಿಸುವಂತಹ ಮನೋಭಾವ ವಿಯೆಟ್ನಾಮರಿಗೆ ಇದೆ. ಅಮೆರಿಕ ಮತ್ತು ಭಾರತದ ಸೌಹಾರ್ದ ಅದು ಎಲ್ಲರಿಗೂ ತಿಳಿದೇ ಇದೆ. ಇದಕ್ಕೆ ಕಾರಣ ಒಂದು ಕಾಲದಲ್ಲಿ, ಅಂದರೆ ಭಾರತ ವಿಭಜನೆಯ ಸಂದರ್ಭದಲ್ಲಿ ಅಮೆರಿಕ ಸಪೋರ್ಟ್ ಪಾಕಿಸ್ತಾನದೊಂದಿಗೆ ಇತ್ತು. ಇದಕ್ಕೆ ಮುಖ್ಯ ಕಾರಣ ಅಮೆರಿಕ ಯುದ್ಧ ಸಾಮಗ್ರಿಗಳು ವ್ಯಾಪಾರ ಆಗುವುದಕ್ಕೆ. ಮತ್ತೊಂದು ಕಾರಣ ಸೌದಿ ಅರೇಬಿಯಾದಂತಹ ಅರಬಿ ದೇಶಗಳ ಒತ್ತಡ. ಇವೆರಡು ಅಮೆರಿಕ ಪಾಕಿಸ್ತಾನಕ್ಕೆ ಸಪೋರ್ಟ್ ಮಾಡಲು ಕಾರಣವಾಯಿತು. ಆದರೆ ಈಗ ಅಮೆರಿಕ ಭಾರತದೊಂದಿಗೆ ಸಹಕರಿಸುವಂತಹ ಒಂದು ದೇಶ. ಭಾರತದೊಂದಿಗೆ ಯಾವುದಾದರೂ ಒಂದು ಯುದ್ಧ ಮಾಡುವಂತಹ ಪರಿಸ್ಥಿತಿ ಬಂದರೆ ಭಾರತಕ್ಕೆ ಅಮೆರಿಕ ಎಂದೆಂದಿಗೂ ಕೂಡ ಸಪೋರ್ಟ್ ಮಾಡುತ್ತೆ. ರಷ್ಯಾ ಒಂದು ಸೈನ್ಯ ಬಲ ಹೊಂದಿದಂತಹ ಒಂದು ದೇಶ. ಭಾರತದಲ್ಲಿ ಪ್ರಮುಖ ಮಿಸೈಲ್ಗಳು ಮೇಡ್ ಇನ್ ರಷ್ಯಾ ದೇಶದ ಕಂಪನಿ ನಿರ್ಮಿಸಿದ್ದಾಗಿದೆ. ರಷ್ಯಾ ಭಾರತದೊಂದಿಗೆ ಎಂದೆಂದಿಗೂ ಕೂಡ ಸಪೋರ್ಟ್ ಮಾಡುವಂತಹ ಒಂದು ದೇಶ. ಇಸ್ರಾಯೇಲ್ ಸುತ್ತಲೂ ಅತಿ ಹೆಚ್ಚು ಶತ್ರು ದೇಶ ಹೊಂದಿರುವ ಪ್ರಪಂಚದ ಏಕೈಕ ರಾಷ್ಟ್ರ. ಯಹೂದಿಗಳು ಅತಿ ಹೆಚ್ಚು ಇಲ್ಲಿದ್ದಾರೆ. ಅಧಿಕೃತವಾಗಿ ಯಹೂದಿ ಧರ್ಮ ಇಲ್ಲಿದೆ. ಎಲ್ಲರಿಗೂ ತಿಳಿದಿರುವ ಹಾಗೆ ಬುದ್ಧಿವಂತರ ದೇಶ ಎಂದು ಕೂಡ
ಇಸ್ರಾಯೇಲ್ನ ಕರೀತಾರೆ. ಟೆಕ್ನಾಲಜಿಯಲ್ಲಿ ಮುಂದಿರುವ ಈ ದೇಶ ಟೆಕ್ನಾಲಜಿ ವಿಷಯದಲ್ಲಿ ಭಾರತದೊಂದಿಗೆ ಕೈ ಜೋಡಿಸುವಂತಹ ಒಂದು ಪ್ರಮುಖ ದೇಶ. ಸ್ನೇಹಿತರೆ, ಇದು ಭಾರತಕ್ಕೆ ಯುದ್ಧದ ಭೀತಿ ಉಂಟಾದರೆ ಭಾರತದೊಂದಿಗೆ ಎಂದೆಂದಿಗೂ ಕೂಡ ಕೈ ಜೋಡಿಸುವಂತಹ ಪ್ರಮುಖ ದೇಶಗಳು. ಫ್ರೆಂಡ್ಸ್, ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಕೆಳಗೆ ಕಾಣುವ ಸಬ್ಸ್ಕ್ರೈಬ್ ಬಟನ್ ಅನ್ನು ಪ್ರೆಸ್ ಮಾಡಿ ಮತ್ತು ಲೈಕ್ ಮಾಡಿ. ಥ್ಯಾಂಕ್ ಯು.